ಡಾಕ್ಟರ್ ಹೇಗಾದರೂ ಮಾಡಿ ಈ ಹೆಣ್ಮಗುನ ಭಾಷಣ ಮಾಡಿಬಿಡಿ. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಡಾಕ್ಟರ್. ಓಕೆ, ನೀವು ಹೇಳ್ದಂಗೆ ಆಗಲಿ. ನನ್ನ ಸಾಯಿಸ್ಬೇಡಿಪ್ಪ. ಈ ಪ್ರಪಂಚನ ನೋಡಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿಪ್ಪ. ನಾನು ಹುಟ್ಟಿದ್ಮೇಲೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿಪ್ಪ. ಪ್ಲೀಸ್ ಪಾ, ಸಾಯಿಸ್ಬೇಡಿಯಪ್ಪ, ಕೇಳ್ಕೊತಾ ಇದ್ದೀನಿ. ಅಪ್ಪ ಅಪ್ಪ ಅಲ್ಲಿ ನೋಡಿಪ್ಪ, ಇಂಜೆಕ್ಷನ್ ಕೊಡ್ತಾ ಇದಾರಪ್ಪ. ಬೇಡ ಅಂತ ಹೇಳಿಪ್ಪ, ಪ್ಲೀಸ್ ಅಪ್ಪ. ಯಾರು? ನಾನು ಇವಳನ್ನ ಕಾಪಾಡ್ತಿರೋ ಗರ್ಭಕೋಶ. ಹೌದು, ನೀನ್ ಯಾರು? ಇವಳಪ್ಪನೇ ಇವಳನ್ನ ಸಾಯಿಸೋಕೆ ದುಡ್ಡು ಕೊಟ್ಟು ಕಳ್ಸಿರೋದು. ಬಿಡೋಳ್ನ ಸಾಯಿಸ್ತೀನಿ. ಆರಾಮಾಗಿ ಹೋಗೋಣ. ಹಲೋ ಡಾಕ್ಟರ್, ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲಿ ನಮ್ಮ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ, ನೀವೇನ್ ಮಾತಾಡ್ತಿದ್ದೀರಾ? ಏನ್ ಸರ್, ನಿಮ್ಮ ಹೆಣ್ಮಗುನ ಸಾಯಿಸ್ಬೇಕಾದ್ರೂ ನೀವು ಆರಾಮಾಗಿ ಇದ್ರಿ ಅಲ್ವಾ? ಈಗ ನಿಮ್ ತಾಯಿ ಸಾಯ್ತಾ ಇದ್ದಾರೆ ಅಂದ್ರೆ ಯಾಕೆ ಇಷ್ಟೊಂದು ಟೆನ್ಷನ್? ಬನ್ನಿ ಆರಾಮಾಗಿ ಹೋಗೋಣ. ನಿಮ್ ತಾಯಿ ಕೂಡ ಅವ್ರ ಹೆಣ್ಣಲ್ವಾ?